ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಮೆಸರ್ಸ್ ಆಂಟಿ ಪೊಲ್ಯೂಷನ್ ಡ್ರೈವ್ ಸಂಸ್ಥೆ ತಯಾರಿಸಿರುವ ಮಾದರಿ 2ರ ಯೋಜನಾ ವರದಿಗೆ ಮೇಯರ್ ಪ್ರೇಮಾನಂದ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಪ್ರತಿಪಕ್ಷದ ಆಕ್ಷೇಪದೊಂದಿಗೆ ಅನುಮೋದನೆ ಸಿಕ್ಕಿತು. ಮಂಗಳೂರು ಮಹಾನಗರ ಪಾಲಿಕೆಯ ಮಂಗಳ ಸಭಾಂಗಣದಲ್ಲಿ ಮೇಯರ್ ಪ್ರೇಮಾನಂದ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ಪಾಲಿಕೆಯ ವಿಶೇಷ ಸಭೆ ನಡೆಯಿತು. ಇನ್ನು ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಮೆಸರ್ಸ್ ಆಂಟಿ ಪೊಲ್ಯೂಷನ್ ಡ್ರೈವ್ ಸಂಸ್ಥೆ ತಯಾರಿಸಿರುವ ಮಾದರಿ 2ರ ಡಿಪಿಆರ್ಗೆ ಪ್ರತಿಪಕ್ಷದ ನಾಯಕ ಸೇರಿದಂತೆ ಸದಸ್ಯರು ತೀವ್ರ ಆಕ್ಷೇಪ ಹಾಗೂ ನ್ಯೂನತೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಿದರು. ಇನ್ನು ಮಾದರಿ 2ರ ಯೋಜನಾ ವರದಿಯು 38 ಕೋಟಿ ರೂಪಾಯಿಗಳ ವಾಹನ ಖರೀದಿಗಾಗಿ ಸಿದ್ಧಪಡಿಸಿದಂತಿದೆ. ಈ ಎಪಿಡಿ ಸಂಸ್ಥೆಗೆ ತ್ಯಾಜ್ಯ ನಿರ್ವಹಣೆಯಲ್ಲಿ ಯಾವುದೇ ಪರಿಣತಿ ಇಲ್ಲವಾಗಿದ್ದು, ಯೋಜನಾ ವರದಿಯನ್ನ ಆ ಸಂಸ್ಥೆಯು ಬೇರೆ ಏಜೆನ್ಸಿಗೆ ನೀಡಿರುವಾಗ ನಿರ್ವಹಣೆಯ ಬಗ್ಗೆಯೂ ಅನುಮಾನವಾಗುತ್ತಿದೆ ಎಂದು ಪ್ರತಿಪಕ್ಷದ ನಾಯಕ ವಿನಯ್ ರಾಜ್ ಆಕ್ಷೇಪಿಸಿದರು. 780 ಪೌರ ಕಾರ್ಮಿಕರು ಸರ್ಕಾರದ ಆದೇಶದ ಪ್ರಕಾರ ನಾವು ನೇರವಾಗಿ ಅವರನ್ನು ನೇಮಕಾತಿ ಮಾಡಬೇಕಾಗಿದೆ. 50% ಪರ್ಮನೆಂಟ್ ಎಂಪ್ಲಾಯೀಸ್, 50% ನಾವು ನೇರವಾಗಿ ಅವರಿಗೆ PF ಮತ್ತು ESI ಫೆಸಿಲಿಟಿ, ಸ್ಯಾಲರಿ ಎಲ್ಲ ನಾವು ಡೈರೆಕ್ಟ್ ಆಗಿ ಕೊಡುವಂಥ ವಿಚಾರದಲ್ಲಿ 780 ಏನು ಪೌರ ಕಾರ್ಮಿಕರನ್ನು ನಾವು ಇವತ್ತು ನೇಮಿಸಿಕೊಳ್ಬೇಕಾಗಿದೆ. ಇನ್ನೊಂದು ಡ್ರೈವರ್ಸ್ 175, 160 ಮಂದಿ ಲೋಡರ್ಸ್, ಹೆಲ್ಪರ್ಸ್ 28, ಆಮೇಲೆ ಪ್ಲಾಂಟ್ ಮ್ಯಾನೇಜರ್ 20, ಟೋಟಲ್ 1175 ಏನು ಸ್ಟಾಫ್ಸ್ ನಮಗೆ ಬೇಕಾಗಿದೆ ಅಂತ ಹೇಳುವಂಥ ವಿಚಾರ ಇದರಲ್ಲಿ ನಮಗೆ ಇವತ್ತು ಕಂಡು ಬರ್ತಾ ಇದೆ. ಅಂದರೆ 780ರಲ್ಲಿ ನಮಗೆ ಸುಮಾರು 395 ಕಾರ್ಮಿಕರು ಎಕ್ಸ್ಟ್ರಾ ಬರ್ತಾ ಇದ್ದಾರೆ. 1175ರಲ್ಲಿ 780 ಮೈನಸ್ ಮಾಡಬೇಕು. ಅದು ನಾವು ಡೈರೆಕ್ಟ್ ನಾವು ಅವರಿಗೆ ನೇಮಕಾತಿ ಮಾಡುವಂಥ ಈ 395 ಕಾರ್ಮಿಕರನ್ನು ನಾವು ಔಟ್ಸೋರ್ಸಿಂಗ್ ಮಾಡುವಾಗ ಅದಕ್ಕೆ ಎಷ್ಟು ಕಾಸ್ಟ್ ಬರ್ತದೆ, ಯಾವ ರೀತಿಯಲ್ಲಿ ಅದನ್ನು ನಾವು ಮ್ಯಾನೇಜ್ ಮಾಡ್ತೇವೆ ಎನ್ನುವಂಥ ವಿಚಾರ ನಮಗೆ ಅದರ ಬಗ್ಗೆ ಈ ಪರಿಷತ್ತಿಗೆ ನಮಗೆ ತಿಳುವಳಿಕೆ ನೀವು ಕೊಡಬೇಕಾಗಿದೆ. ಮಂಗಳೂರು ಮಹಾನಗರ ಪಾಲಿಕೆಗೆ ತ್ಯಾಜ್ಯ ನಿರ್ವಹಣೆಯಿಂದ ಬರುವ ಆದಾಯ ಅಂದಾಜು 18ರಿಂದ 20 ಕೋಟಿ ರೂಪಾಯಿ. ಈ ಯೋಜನೆಗೆ ಅಂದಾಜು 36 ಕೋಟಿ ರೂಪಾಯಿಗಳಾಗುತ್ತಿದ್ದು, ಹೆಚ್ಚುವರಿ ಹೊರೆಯನ್ನ ನಿಭಾಯಿಸುವುದು ಹೇಗೆ ಎಂದು ಅಬ್ದುಲ್ ರವೂಫ್ ಪ್ರಶ್ನಿಸಿದರು. ಜನರಲ್ನಲ್ಲಿ ಪೇಮೆಂಟ್ ಮಾಡುವಂಥದ್ದು ಉಳಿದಿದೆ. ಹೆಚ್ಚು ಕಮ್ಮಿ ನಾವು ಈಗಾಗಲೇ ಒಂದು 100 ಕೋಟಿಗಿಂತ ಮೇಲೆ ನಾವು ಹೊರಗೆ ಕೊಡಲಿಕ್ಕೆ ಇದೆ ಮಹಾನಗರ ಪಾಲಿಕೆ. ಅದರ ಮಧ್ಯದಲ್ಲಿ ನಾವು ಈ 18 ಕೋಟಿ ರೂಪಾಯಿ ಇದನ್ನು ಭರಿಸಬೇಕು. ಅದು ಅಲ್ಲದೆ ಈಗಾಗಲೇ ನಾವು ರೋಡ್ ಸ್ಲಿಪ್ಪಿಂಗ್ ಮಿಷಿನ್ ಅನ್ನು ತರಿಸಿದ್ದೇವೆ. ಎಷ್ಟು 40 ಕೋಟಿ ರೂಪಾಯಿ ಹೆಚ್ಚಾಗಿದೆ. 70 ಕೋಟಿ, ಸಾರಿ 70 ಲಕ್ಷ ನಾವು ಭರಿಸಿ ಆ ಮಿಷಿನ್ ಅನ್ನು ತರಿಸಿದ್ದೇವೆ. ಎಲ್ಲಿ ರೋಡ್ ಕ್ಲೀನಿಂಗ್ ಆಗ್ತದೆ, ಎಲ್ಲಿದೆ ಆ ಮಿಷಿನ್ ಇರ್ಲಿ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಇಲ್ಲಿ ಸಸ್ಕೂಲ್ ಇದೆ, ಗಲ್ಪಿಟ್ ಇದೆ, ಎಸಿ. ಹೆಚ್ಚುವರಿ ಮೊತ್ತವನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ವಿಶೇಷ ಅನುದಾನ ತಂದು ಭರಿಸಬಹುದು ಎಂದು ಮುಖ್ಯ ಸಚೇತಕ ಸುಧೀರ್ ಶೆಟ್ಟಿ ಪ್ರತಿಕ್ರಿಯಿಸಿದರು. ಸಂಪೂರ್ಣವಾಗಿ ಅದರ ಮೇಂಟೆನೆನ್ಸ್ ಕೂಡ ಆ ಪ್ಯಾಕೇಜಿನ ಅಡಿಯಲ್ಲಿ ಬರುವಾಗ, ಯಾಕಂತ ಹೇಳಿದ್ರೆ ಇದನ್ನು ಇಡೀ ನಮ್ಮ ಕರ್ನಾಟಕದ ಪ್ರತಿಯೊಂದು ಮಹಾನಗರ ಪಾಲಿಕೆಯಲ್ಲಿ ಕೂಡ ಇಂಪ್ಲಿಮೆಂಟ್ ಆಗಿದೆ. ಇಲ್ಲಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮಾತ್ರ ಆಗಲಿಲ್ಲ. ಇದು ಇನ್ನೂ ಕೂಡ ಮುಂದಕ್ಕೆ ಏನಂತ ಹೇಳಿದ್ರೆ 2016ರಲ್ಲಿ ಇವರದೇ ಸರ್ಕಾರ ಇರುವಾಗ ಆಗಿರುವಂಥದ್ದು, ಸನ್ಮಾನ್ಯ ಮೇಯರವರೇ. ಹಾಗಾಗಿ ಇದನ್ನು ಇಂಪ್ಲಿಮೆಂಟ್ ಮಾಡುವ, ವೆಹಿಕಲ್ ಪರ್ಚೇಸ್ ಮಾಡಿ ಆ ಮೇಂಟೆನೆನ್ಸ್ ಅನ್ನು ಪ್ಯಾಕೇಜ್ ವೈಸ್ ನಾವು ಕೊಟ್ಟು ಅವರಿಗೆ ಕಂಡೀಷನ್ ಹಾಕುವ. ಎಲ್ಲ ಅಂದರೆ 5 ವರ್ಷಕ್ಕೆ ನಾವು ಕೊಟ್ಟ ನಂತರ ಮತ್ತೆ 5 ವರ್ಷದ ನಂತರ ಮತ್ತೆ ಏನಾಗ್ತದೆ ನೋಡುವ, ಇನ್ನೂ ಏನಾದರೂ ಹೊಸ ಯೋಜನೆ ಬರ್ಬೋದು ಸರ್ಕಾರ ಕಡೆಯಿಂದ. ಇನ್ನು ಪ್ರತಿಪಕ್ಷದ ಆಕ್ಷೇಪದೊಂದಿಗೆ ಅನುಮೋದನೆ ನೀಡಲಾಯಿತು. 5 ವರ್ಷಗಳ ಅವಧಿಗೆ ಒಪ್ಪಂದ ಮಾಡಿಕೊಳ್ಳಲಾಗುತ್ತಿದೆ. ಈ ಯೋಜನಾ ವರದಿಯನ್ನ ಅನುಮೋದನೆ ಹಾಗೂ ಅನುದಾನ ಬಿಡುಗಡೆಗಾಗಿ ಮುಂದಿನ ಪರಿಷತ್ ಸಭೆಯಲ್ಲಿ ಮಂಡಿಸಿ ಪೌರಾಡಳಿತ ನಿರ್ದೇಶನಾಲಯಕ್ಕೆ ಸಲ್ಲಿಸಲು ತೀರ್ಮಾನಿಸಲಾಯಿತು.
ಆದರೆ ಈ ಮಾದರಿ 2ರ ಬಗ್ಗೆ ಪ್ರತಿಪಕ್ಷದ ನಾಯಕ ಸೇರಿದಂತೆ ಸದಸ್ಯರು ತೀವ್ರ ಆಕ್ಷೇಪ ಹಾಗೂ ನ್ಯೂನತೆಗಳನ್ನು ಪ್ರಸ್ತಾಪಿಸಿದ ಹಿನ್ನೆಲೆಯಲ್ಲಿ ಪ್ರತಿಪಕ್ಷದ ಸದಸ್ಯರನ್ನ ಒಳಗೊಂಡ ಉಪಸಮಿತಿಯೊಂದನ್ನು ರಚಿಸಿ ಶಾಸಕರ ಸಮ್ಮುಖದಲ್ಲಿ ಮತ್ತೊಮ್ಮೆ ಈ ಬಗ್ಗೆ ಚರ್ಚಿಸುವುದಾಗಿ ಮೇಯರ್ ಪ್ರೇಮಾನಂದ ಶೆಟ್ಟಿ ಹೇಳಿದರು. ಪ್ರಸಕ್ತ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ತ್ಯಾಜ್ಯ ನಿರ್ವಹಣೆಯ ಗುತ್ತಿಗೆ ವಹಿಸಿರುವ ಆಂಟನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಸ್ಥೆಯ ಗುತ್ತಿಗೆ ಅವಧಿ ಜನವರಿಗೆ ಅಂತ್ಯಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಹೊಸ ಯೋಜನೆ ಅನುಷ್ಠಾನಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಎಪಿಡಿ ಸಂಸ್ಥೆಯು ಸಿದ್ಧಪಡಿಸಿದ 3 ಮಾದರಿಗಳ ಯೋಜನಾ ವರದಿಗಳ ಕುರಿತಂತೆ ಸೆಪ್ಟೆಂಬರ್ 7ರಂದು ಕರೆಯಲಾದ ಪೂರ್ವಭಾವಿ ಸಭೆಗೆ ಪ್ರತಿಪಕ್ಷದ ಸದಸ್ಯರನ್ನ ಕಡೆಗಣಿಸಲಾಗಿದೆ ಎಂದು ಇಂದು ಸಭೆಯ ಆರಂಭದಲ್ಲಿಯೇ ಮಾಜಿ ಮೇಯರ್ ಭಾಸ್ಕರ್ ಕೆ ಆಕ್ಷೇಪಿಸಿದ್ರು. ಇದಕ್ಕೆ ವಿಪಕ್ಷ ನಾಯಕರು ಧ್ವನಿಗೂಡಿಸಿದ್ರು. ಈ ಬಗ್ಗೆ ಸದಸ್ಯರಿಂದ ಕೆಲ ಹೊತ್ತು ವಾಗ್ವಾದ ನಡೆದ ಬಳಿಕ ಪ್ರತಿಕ್ರಿಯಿಸಿದ ಮೇಯರ್ ಪ್ರೇಮಾನಂದ ಶೆಟ್ಟಿಯವರು, ಆ ಸಭೆಯಲ್ಲಿ ಯಾವುದೇ ನಿರ್ಣಯವಾಗಿಲ್ಲ. ಸರ್ಕಾರದ ಮಾರ್ಗಸೂಚಿಯ ಪ್ರಕಾರ 3 ಮಾದರಿಗಳ ಯೋಜನಾ ವರದಿಯನ್ನ ಎಪಿಡಿ ಸಂಸ್ಥೆ ಸಿದ್ಧಪಡಿಸಿದ್ದು, ವಿಶೇಷ ಸಭೆಯಲ್ಲಿ ಅನುಮೋದನೆಗೊಂಡ ಬಳಿಕ ಪರಿಷತ್ ಸಭೆಯಲ್ಲಿ ಅಂಗೀಕರಿಸಿ ಅನುಮೋದನೆಗಾಗಿ ಸರ್ಕಾರಕ್ಕೆ ಕಳುಹಿಸಲಾಗುವುದೆಂದು ಹೇಳಿದರು. ಈಗಾಗಲೇ ನಾಯಕರ ಜೊತೆ ಮಾತಾಡಿದೆ. ಒಂದೇ ಹೇಳಿದ್ರೆ, ಇದು ಪ್ರಾರಂಭಿಕ ಅಂತ ಮುಂದಿನ ದಿವಸಗಳಲ್ಲಿ ಇದರಲ್ಲಿ ಈಗ ನಾವೇನು ಹೇಳಿದ್ರೆ, ಸರ್ಕಾರದಿಂದ ನಾವು ಇದನ್ನು ರಿಲೇ ಮಾಡಿದಷ್ಟು ನಮಗೆ ಇದರಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಸಿಗಬೇಕಿದ್ರೆ ಸರ್ಕಾರದ ಮಂಜೂರಾತಿ ಬೇಕು. ಆ ಹಣ ಬಿಡುಗಡೆ ಮಾಡಬೇಕು. ಹಿನ್ನೆಲೆಯಲ್ಲಿ ಈ DPR ಅನ್ನು ನಾವು ಮಂಜೂರಾತಿ ಕೊಟ್ಟು ಮತ್ತೆ ನಾವು ಅದನ್ನ RFP ಇರ್ಬೋದು ಅಥವಾ ಮೈಕ್ರೋ ಪ್ಲಾನಿಂಗ್ ಇರ್ಬೋದು, ಅದನ್ನ ಟೆಂಡರ್ ಹಂತದಲ್ಲಿ ಸಾಕಷ್ಟು ನಾವು ಚರ್ಚೆಗಳು ಮಾಡುವವರಿದ್ದೇವೆ, ನಿರ್ಧಾರಗಳನ್ನು ತಗೊಳ್ಳಿಕ್ಕೆ. ಆವಾಗ ಬೇಕಿದ್ರೆ ತಮ್ಮ ಯಾರಾದರೂ ಇವತ್ತೇ ಹೆಸರು ಕೊಡಿ, ತಮ್ಮ ಸರಿ ಒಂದು ಸಮಿತಿಗಳನ್ನು ಮಾಡುವ, ಮತ್ತೆ ಪ್ರತಿ ಹಂತದಲ್ಲಿ ಇದಕ್ಕೆ ಸಭೆಗಳನ್ನು ಮಾಡುವ, ಚರ್ಚೆ ಮಾಡುವ, ಯಾವ ರೀತಿ ನಮಗೆ ಈ ಮಂಗಳೂರಿಗೆ ಘನತ್ಯಾಜ್ಯ ವಿಲೇವಾರಿಗೆ ಸೂಟ್ ಆಗುವಂಥ ಮಾಡೆಲ್ ಅನ್ನು ನಾವು ಆಯ್ಕೆ ಮಾಡುವ, ಮತ್ತೆ ಮೈಕ್ರೋ ಪ್ಲಾನಿಂಗ್ ಮಾಡಿ ಅದನ್ನು ಬೇರೆ ಬೇರೆ ವಿಭಾಗಗಳಲ್ಲಿ ಅದನ್ನು ಗುತ್ತಿಗೆ ಕರೆಯುವ ನಿರ್ಧಾರಗಳನ್ನು ಮಾಡುವ. ಹಾಗಾಗಿ ಇವತ್ತೇನು ಪ್ರೆಸೆಂಟೇಷನ್ ಕೊಡ್ತಾರೆ, ಈಗ ಒಮ್ಮೆ ಕಂಪ್ಲೀಟ್ ಮಾಡಿದ ತಕ್ಷಣ ನಾವು ನೋಟ್ ಮಾಡಿ ಮತ್ತೆ ಅದನ್ನು ಕಸ್ಟಮರ್ಗೆ ಉತ್ತರ ಕೊಡ್ತಾರೆ. ನಾವು ವಿಸ್ತೃತವಾದಂತಹ ಚರ್ಚೆ ಮಾಡಬೇಕು. ಮತ್ತೆ ಮುಂದಿನ ದಿವಸಗಳಲ್ಲಿ ಒಂದು ಸಮಿತಿಯನ್ನು ಮಾಡುವ, ನಮ್ಮನ್ನೆಲ್ಲರನ್ನ ಇನ್ವಾಲ್ವ್ ಮಾಡಿ ಮತ್ತೆ ಅದನ್ನು ಮುಂದುವರಿಸಿಕೊಂಡು. ಸಭೆಯಲ್ಲಿ ಉಪಮೇಯರ್ ಸುಮಂಗಲ ರಾವ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಲೋಕೇಶ್ ಪೊಳಾಚೆ, ಸಂದೀಪ್ ಗರೋಡಿ, ಶೋಭಾ ರಾಜೇಶ್, ಲೀಲಾವತಿ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.